ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗರ್ಜ ಕ್ಷೇತ್ರ ಪಾವಂಜೆ ಹಳೆ ಅಂಗಡಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಶ್ರೀದೇವಿ ಮಹಾತ್ಮೆ ನಿನ್ನೆ ಪಾಣಾಜೆ ಸುಬೋಧ ಪ್ರೌಢಶಾಲಾ ವಠಾರದಲ್ಲಿ ನಡೆಯಿತು. ಜೊತೆಗೆ ಮೇಳದ ತೆರೆಮರೆಯ ಕಾರ್ಯಗಳನ್ನು ಮಾಡುತ್ತಿರುವ ವಾಹನ ಚಾಲಕರು, ಚೌಕಿ ಕೆಲಸಗಾರರು, ರಂಗಸ್ಥಳ ನಿರ್ವಹಣಾಕಾರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮೇಳದಲ್ಲಿ ರಂಗಸ್ಥಳ ತಯಾರಿಯ ಕೆಲಸವನ್ನು ಕಾಯಕ ಎಂಬಂತೆ ಮಾಡ್ತಾ ಇದ್ದಂತಹ ಮಹಾನುಭಾವರು ಶ್ರೀಯುತ ರಘು ಶೆಟ್ಟಿ ನಾಳ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅವರ ಸುದೀರ್ಘ ಅವಧಿಯ ಸೇವೆಯನ್ನು ಗೌರವಿಸಬೇಕಾಗಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ ಶಾಲು, ಫಲಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಶ್ರೀಮತಿ ಶೈಲಜಾ ಪ್ರಕಾಶ್ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತ್ ಪುತ್ತೂರು ಅವರು ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ಶ್ರೀಯುತ ವಿಶ್ವನಾಥ್ ಬೆಳೆಯೂರು ಇವರಿಗೆ ಚೌಕಿಯಲ್ಲಿ ನಾವು ಮುಮ್ಮೇಳದಲ್ಲಿ ಅಥವಾ ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ನೋಡ್ತೇವೆ, ಅದರ ಹಿಂದೆ ಎಷ್ಟು ತಯಾರಿ ಬೇಕೆನ್ನುವುದಕ್ಕೆ ಅದು ಕಷ್ಟಪಟ್ಟಂಥವರಿಗೆ ಗೊತ್ತಿರ್ತದೆ. ಚೌಕಿಯಲ್ಲಿ ಸುಮಾರು 35 ವರ್ಷಗಳ ಸುದೀರ್ಘ ಕಾಲದಲ್ಲಿ ಕಟೀಲು ಮೇಳದಲ್ಲಿ ಇದ್ದುಕೊಂಡು ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ವಿಶ್ವನಾಥ ಬೆಳೆಯೂರು ಅವರಿಗೆ ಶ್ರೀಯುತ ರವಿಪ್ರಸಾದ್ ಅವರು ಇಂಟಗ್ರೇಷನ್ ಡಿವಿಷನ್ ಮ್ಯಾನೇಜರ್ ಭಾರತ್ ಗ್ರೂಪ್ಸ್ ಇವರು ವೇದಿಕೆ ಮುಂಭಾಗಕ್ಕೆ ಬಂದು ಸನ್ಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಶಾಲು, ಸ್ಮರಣಿಕೆ ಮತ್ತು ಫಲಪುಷ್ಪ ನೀಡಿ ಸನ್ಮಾನ. ರವಿಕಿರಣ್ ಸೂರಂಬೈಲು ಮತ್ತು ಜಿತೇಶ್ ಪುತ್ತೂರು ರಚಿಸಿದಂತಹ ಡಿಜಿಟಲ್ ಆರ್ಟ್. ಶ್ರೀಯುತ ಪಟ್ಲ ಅವರು ಬಹಳ ಖುಷಿಪಟ್ಟರು. ಡಿಜಿಟಲ್ ಆರ್ಟ್ನಲ್ಲಿ ಬಹುಶಃ ಇದೊಂದು ಹೊಸ ರೀತಿಯ ಪ್ರಯೋಗ. ಆಯಿಲ್ ಪೇಂಟಿಂಗ್ ಇವೆಲ್ಲ ಸಾಮಾನ್ಯ, ಡಿಜಿಟಲ್ ಆರ್ಟ್ನಲ್ಲಿ ಇಂಥದ್ದೊಂದು ಕಲೆಯನ್ನು ಮಾಡಿರುವಂಥದ್ದು. ತೆರೆಮರೆಯ ಕಲಾವಿದರನ್ನು ಗುರುತಿಸುವಂಥ ಇದು ಬಹಳ ಮುಖ್ಯವಾದ ಕಾರ್ಯ. ಇದನ್ನು ಬಹಳ ಜನ ಮರೆತಿರ್ತಾರೆ. ನಾವು ಏನು ರಂಗದಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕಿದ್ರೂ ಒಂದು ಅವರ ಟ್ಯಾಲೆಂಟಿನ ಜೊತೆಗೆ ನಾವು ನಮ್ಮ ಟ್ಯಾಲೆಂಟ್ಗಳನ್ನು ತೋರಿಸಬಹುದಷ್ಟೇ ಹೊರತು ನಾವು ಟ್ಯಾಲೆಂಟ್ಗಳನ್ನು ಪ್ರದರ್ಶಿಸಬೇಕಿದ್ರೆ ಮುಖ್ಯ ಕಾರಣೀಕರ್ತರಾಗಿದ್ದವರು ತೆರೆಮರೆಯ ಕಲಾವಿದರಾಗಿರ್ತಾರೆ, ತೆರೆ ಹಿಂದಿನ ಕಲಾವಿದರು. ಅವರು ವೇದಿಕೆಯ ಮುಂದೆ ಬರೋದು ಬಹಳ ಕಡಿಮೆ, ಅವರಿಗೆ ಅವಕಾಶವೇ ಸಿಕ್ಕಲ್ಲ. ಅದನ್ನು ಇವತ್ತು BB ಕ್ರಿಯೇಷನ್ಸ್ ಪಾಣಾಜೆ ಎಲ್ಲ ತಂಡದ ಸದಸ್ಯರು ಹಾಗೂ ನಿಮ್ಮ ಊರಿನ ಬಂಧುಗಳು ತಾವುಗಳು ಮಾಡಿ ತೋರಿಸಿದ್ದೀರಿ. ಪಾವಂಜೆ ಮೇಳದ ಎಲ್ಲ ನೇಪಥ್ಯ ಕಲಾವಿದರುಗಳಿಗೆ ಮಾತ್ರ ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನ ಆಗಿದ್ದು ನಿಜವಾಗಿಯೂ ನನಗೆ ಒಂದು ಆತ್ಮಾನಂದವಾಯಿತು ಇದರಿಂದ ಅಂತ. ಇಂತಹ ಕಾರ್ಯಗಳಲ್ಲಿ ಎಲ್ಲರೂ ತೊಡಗಿಸಿಕೊಳ್ಬೇಕು. ಯಾಕೆಂತ ಹೇಳಿದರೆ ವೇದಿಕೆಯ ಮುಂದೆ ಅನೇಕ ಕಲಾವಿದರುಗಳು ಬರ್ತಾರೆ, ಸನ್ಮಾನಗಳು ನಮಗೆ ಆಗ್ತಾ ಇರ್ತದೆ, ಆದರೆ ಅಂಥ ಕಲಾವಿದರನ್ನು ಗುರುತಿಸುವವರು ತುಂಬ ಕಡಿಮೆ ಇರ್ತಾರೆ. ನಾನು ಮಗದೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಎಲ್ಲರಿಗೂ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಒಂದು ಯಶಸ್ವಿಯಾಗಿ ನಡೆಯಿತು ಅಂತ ಹೇಳುವುದಕ್ಕೆ ಇಂದು ಸೇರಿದ ಈ ಜನಸಾಗರವೇ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ.